ವೀಕ್ಷಕರೇ, ದಕ್ಷಿಣ ಕನ್ನಡ ಬಂಟ್ವಾಳ ತಾಲೂಕಿನ ಸುಂದರವಾದ ಪ್ರದೇಶ ಮಾಣಿಲ. ದಟ್ಟವಾದ ಹಚ್ಚ ಹಸುರಿನ ಪರಿಸರದ ನಡುವೆ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಭಾಗ್ಯದೇವತೆ, ಸಂಪತ್ತಿನ ಅಧಿಪತಿ ತಾಯಿ ಮಹಾಲಕ್ಷ್ಮಿ ಶ್ರೀ ಕ್ಷೇತ್ರ ಮಾಣಿಲದಲ್ಲಿ ನೆಲೆ ನಿಂತಿದ್ದಾಳೆ. ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ 22ನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ ನಡೆಯಿತು. ಮಹೋತ್ಸವವು ಯಾವ ರೀತಿಯಾಗಿ ನಡೆಯಿತು, ಯಾರೆಲ್ಲ ಪಾಲ್ಗೊಂಡಿದ್ರು ಹೇಳ್ತೇವೆ. ಇದು ಹೊತ್ತಿನ ವಿಶೇಷ ಕಾರ್ಯಕ್ರಮ ದೈವ ದೇವೇರು. ನಾನು ನಿಖಿತಾ ಪೂಜಾರಿ. ಗರ್ಭಿಣಿ ತಾಯಿಯಿಂದ ಪ್ರಸೂತಿ ಒಳ್ಳೆ ಸುಮುಹೂರ್ತದಲ್ಲಿ ದೇಶಕ್ಕೆ ಒಳ್ಳೆ ಸತ್ಪ್ರಜೆಗಳಾಗಿ ಸತ್ಕೀರ್ತಿ ಪಾತ್ರರಾದ ಯೋಗ ಭಾಗ್ಯಗಳನ್ನು ಪಡೆಯುವಲ್ಲಿ, ಅದೇ ರೀತಿ ಪ್ರಸೂತಿಯಾದಂಥ ದೇಶಾದ್ಯಂತ ಇರತಕ್ಕಂಥ ಪ್ರಸೂತಿಯಾದಂಥ ಎಲ್ಲ ಮಕ್ಕಳಿಗೆ ಆರೋಗ್ಯ ಮತ್ತು ನೆಮ್ಮದಿಯನ್ನು ಕೊಟ್ಟು ಒಳ್ಳೆಯ ಜ್ಞಾನ ಸಂಚಾರ ಕೊಟ್ಟು ದೇಶ ಪ್ರೇಮ
ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀಧಾಮ ಮಾಣಿಲದಲ್ಲಿ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ನೇತೃತ್ವದಲ್ಲಿ ಶರನ್ನವರಾತ್ರಿಯು ಸಂಭ್ರಮದಿಂದ ನಡೆದಿದ್ದು, ಕ್ಷೇತ್ರದ ದೈವದೇವರಿಗೆ ನಿತ್ಯ ಪೂಜೆಯನ್ನ ಸಲ್ಲಿಸಿ ಚಂಡಿಕಾಯಾಗ, ಅಕ್ಷರಾಭ್ಯಾಸ, ಸಾಮೂಹಿಕ ಕುಂಕುಮಾರ್ಚನೆ ಹಾಗೂ ದೇವಿಗೆ ಮಹಾಪೂಜೆಯನ್ನ ಸಲ್ಲಿಸಲಾಯಿತು. ಇನ್ನು ಈ ಸಂದರ್ಭ ನೂರಾರು ಭಕ್ತರು ಪಾಲ್ಗೊಂಡು ಶ್ರೀದೇವಿಯ ಹಾಗೂ ಸ್ವಾಮೀಜಿಯ ಆಶೀರ್ವಾದವನ್ನ ಪಡೆದು ಪುನೀತರಾದರು. ಮಾಣಿಲ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಶರನ್ನವರಾತ್ರಿ ಮಹೋತ್ಸವ ನಡೀತಾ ಇದೆ. ಪ್ರತಿನಿತ್ಯ ಚಂಡಿಕಾವನ ಸೇವಾ ರೂಪದಲ್ಲಿ ಬೇರೆ ಬೇರೆ ಭಕ್ತಾದಿಗಳು ಮಾಡತಕ್ಕಂಥ ಸೇವನೆ ಚಂಡಿಕಾವನ ನಡೀತಾ ಇರ್ತದೆ. ಸಾಯಂ ಸಂಧ್ಯಾ ದುರ್ಗಾಪೂಜೆ ನಡೀತಾ ಇರ್ತದೆ. ವಿಶೇಷವಾಗಿ ಪ್ರತಿನಿತ್ಯ ಬೇರೆ ಬೇರೆ ಲಲಿತ ಯಾಗಗಳು, ಸರಸ್ವತಿ ಯಾಗಗಳು, ಧನ್ವಂತರಿ ಯಾಗ, ಬೇರೆ ಬೇರೆ ಯಾಗಗಳು ಕೂಡ ಈ ಸಂದರ್ಭದಲ್ಲಿ ಸಂಪನ್ನಗೊಳ್ತದೆ ಮತ್ತು ಕ್ಷೇತ್ರದಲ್ಲಿ ನಿರಂತರವಾಗಿ ಯಾಗ ಯಜ್ಞಾದಿಗಳು ನಡೀತಾ ಇರ್ತದೆ. ವಿಶೇಷವಾಗಿ ಧಾರ್ಮಿಕ ಆಚರಣೆಗಳು ಮತ್ತು ಆಚಾರಗಳು, ದಸರಾ ಮಹೋತ್ಸವ ಅನ್ನೋದು ವಿಶೇಷವಾದಂಥ ಒಂದು ಆರಾಧನೆ. ನವದುರ್ಗೆಯ ಆರಾಧನೆ 9 ದಿವಸ ಅಂತ ಆಚರಣೆ ಮಾಡ್ತಾರೆ. 9 ದಿವಸದಲ್ಲಿ 3 ದಿವಸ ಮಹಾಲಕ್ಷ್ಮಿ ಆರಾಧನೆ, 3 ದಿವಸ ಮಹಾಕಾಳಿ ಆರಾಧನೆ, 3 ದಿವಸ ಮಹಾಸರಸ್ವತಿ ಆರಾಧನೆ. ಅದು ನವದುರ್ಗೆಯರ ಆರಾಧನೆ ಅಂತ ಬೇರೆ ಬೇರೆ ಅವತಾರಗಳನ್ನು ತಾಯಿ ಎತ್ತಿ ಅಸುರರನ್ನು ಸಂಹರಿಸಿದಂಥ ದೇವಿ ಮಹಾತ್ಮೆಯ ಚರಿತೆಯಲ್ಲಿ ಪಾರಾಯಣಗಳನ್ನು ಮಾಡಿಕೊಂಡು, ದೇವಿ ಮಹಾತ್ಮೆ ಪಾರಾಯಣ ಮಾಡಿಕೊಂಡು ರಥನಿಷ್ಠೆಯಲ್ಲಿದ್ದು ಈ ದಸರಾ ಮಹೋತ್ಸವದ ಆಚರಣೆಯನ್ನು ಭಕ್ತಾದಿಗಳು ಭಾಳ ಭಕ್ತಿಯಲ್ಲಿ, ಭಾಳ ಪ್ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಬೇರೆ ರೀತಿಯಲ್ಲಿ ಬಲಿ ಬೀಳ್ತಾ ಇದ್ದಾರೆ. ಇನ್ನೊಂದು ಕಡೆ ಡ್ರಗ್ಸ್ ಮಾಫಿಯಾ, ಮತಾಂತರದ ಜಾಲ ಒಂದು ಕಡೆ ವ್ಯಾಪಿಸ್ತಾ ಇದೆ. ದೇಶದ ಒಳಗೆ ಮತ್ತು ಹೊರಗೆ ಭಯೋತ್ಪಾದಕರನ್ನು ಸೃಷ್ಟಿಸುವಂಥ ಕಾರ್ಯಗಳು ಕೂಡ ಅಲ್ಲಲ್ಲಿ ನಡೀತಾ ಇದೆ. ಎಲ್ಲ ವಾತಾವರಣ ಕಲುಷಿತ ವಾತಾವರಣವಾಗಿದ್ದರೆ ಒಂದು ಪ್ರಕೃತಿ ಕೂಡ ಅದೇ ರೀತಿ ಕಲುಷಿತವಾಗಿದೆ. ಇಲ್ಲಿ ಈಗ ಪ್ರಕೃತಿಯಲ್ಲಿ ಓಜೋನ್ ಪದರ, ಆಕಾಶದಲ್ಲಿ ಇರತಕ್ಕಂಥ ವಾಯುಮಂಡಲದಲ್ಲಿ ಓಜೋನ್ ಪದರ ಕೂಡ ಇವತ್ತು ಭಾಳಷ್ಟು ಪ್ರಾಕೃತಿಕವಾದಂಥ ವೈಪರೀತ್ಯವನ್ನು ಮತ್ತು ಭೂಮಿಯ ಅಡಿಭಾಗದಲ್ಲಿ ಕೂಡ ಉಷ್ಣಾಂಶದ ಒತ್ತಡ ಜಾಸ್ತಿಯಾಗಿ ಹಿಮಾಲಯದ ಹಿಮಗಳೆಲ್ಲ ಕರಗಿ ಸಮುದ್ರ ಮಟ್ಟ ಕೂಡ ಇವತ್ತು ವಿಶೇಷವಾಗಿ ಹೇರ್ತಾ ಇರತಕ್ಕಂಥ ಪ್ರಾಕೃತಿಕ ವಿಕೋಪಗಳು ಸೃಷ್ಟಿಸುವಂಥ ಚಂಡಮಾರುತ ಇರ್ಬೋದು, ಸುನಾಮಿ ಇರ್ಬೋದು, ಬೇರೆ ಬೇರೆ ಪ್ರಕೃತಿ ವಿಕೋಪಗಳು ಇವತ್ತು ಸಮಾಜದಲ್ಲಿ ಸೃಷ್ಟಿಯಾಗ್ತಾಯಿದೆ. ಈ ನಿಟ್ಟಿನಲ್ಲಿ ಇವತ್ತು ಇಡೀ ಸಮಾಜ ಇವತ್ತು ಹದಗೆಡತಕ್ಕಂಥ ಪರಿಸ್ಥಿತಿಯಲ್ಲಿ ಮೂಲತಃ ಮನುಷ್ಯನ ದುರ್ಗುಣಗಳೇ ಇವತ್ತು ಭಾಳಷ್ಟು ರೀತಿಯ ಪರಿಣಾಮವನ್ನು ತಂದಿದೆ. ದುರ್ಗುಣದಿಂದಾಗಿ ಅತ್ಯಾಚಾರಗಳು, ಭ್ರಷ್ಟಾಚಾರಗಳು, ಅನಾಚಾರಗಳು ಬೇರೆ ಬೇರೆ ರೀತಿಯಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಬೇರೆ ಬೇರೆ ರೀತಿಯ ವ್ಯತ್ಯಾಸಗಳಿಂದಾಗಿ ಇವತ್ತು ಸಮಾಜ ಸಂಕಷ್ಟವನ್ನು ಅನುಭವಿಸ್ತಾ ಇದೆ. ದೇವಸ್ಥಾನ ಪ್ರಾರ್ಥನಾ ಮಂದಿರಗಳಿರೋದು ದೇವತಾ ಪ್ರಾರ್ಥನೆ ಮತ್ತು ಆರೋಗ್ಯ ಮತ್ತು ಸಮಾಜದಲ್ಲಿ ಶಾಂತಿ ಮತ್ತು ಸ್ವಸ್ಥ ಸಮಾಜ ನಿರ್ಮಾಣಕ್ಕೋಸ್ಕರ ಇರುವಂಥದ್ದು. ಇವತ್ತು ಪ್ರಾರ್ಥನೆಯ ವಿಶೇಷತೆ ನಾವು ಮೂಲತಃ ಎಲ್ಲ ಪ್ರಾರ್ಥನೆ ಮಾಡುವವರು ಸ್ವಲ್ಪ ಮೊದಲನೇದಾಗಿ ಅದು ತಿಳ್ಕೊಳ್ಬೇಕು. ಪ್ರಾರ್ಥನೆ ಅನ್ನೋದು ನಮಗೆ ನಾವು ಭಗವಂತನ ಹತ್ರ ನಿವೇದಿಸುವಂಥದ್ದು. ನಮ್ಮ ಕಷ್ಟ, ಸುಖ, ದುಃಖ, ದುಮ್ಮಾನವನ್ನು ಹೇಳಿ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳುವಂಥದ್ದೇ ಪ್ರಾರ್ಥನೆ. ಆ ಪ್ರಾರ್ಥನೆಯ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಆಗಲಿ, ಪ್ರಾರ್ಥನಾ ಮಂದಿರಗಳಲ್ಲಿ ಆಗಲಿ ಮನಸ್ಸು ಆ ಪ್ರಾರ್ಥನೆಯ ಒಟ್ಟಿಗೆ ಇರಬೇಕು. ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯ ಮಂತ್ರ ಅಥವಾ ಪ್ರಾರ್ಥನೆಯ ವಾಕ್ಯ ಅವುಗಳ ಮೇಲೆ ನಮ್ಮ ಗಮನ ಇರಬೇಕು. ಎರಡನೇದಾಗಿ ದೇವರ ಮೇಲೆ ದೃಢವಾದಂಥ ಚಿತ್ತ ಇರಬೇಕು. ಅದು ನಿಜವಾದಂಥ ಪ್ರಾರ್ಥನೆ. ಆ ಪ್ರಾರ್ಥನೆಗಳನ್ನು ಸರಿಯಾಗಿ ನಡೆದರೆ ಈ ದೇಶಕ್ಕೆ ಯಾವತ್ತೂ ಗಂಡಾಂತರ ಇಲ್ಲ. ಯಾವ ಗಂಡಾಂತರ ಬಂದರೂ ಎದುರಿಸುವಂಥ ಶಕ್ತಿ, ಆತ್ಮಸ್ಥೈರ್ಯ ಎಲ್ಲ ಜನರಲ್ಲಿ, ಭಕ್ತರಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಆ ಪ್ರಾರ್ಥನೆಯ ವ್ಯತ್ಯಾಸಗಳೇ ಇವತ್ತು ಸಮಾಜದಲ್ಲಿ ವ್ಯತ್ಯಾಸ ಆಗಿದೆ. ದೇವಸ್ಥಾನದ ಒಳ ಆವರಣದಲ್ಲಿ ಅಥವಾ ಪ್ರಾರ್ಥನಾ ಮಂದಿರಗಳಲ್ಲಿ ಬರೀ ಅದು ಭಕ್ತಿಯ ಪರಿಸರಕ್ಕೆ ಅದು ಸೀಮಿತ ಮತ್ತು ಭಕ್ತಿಯ ಪರಿಸರದ ಪಾವಿತ್ರತೆಗೆ ಅದು ಶಕ್ತಿ ಕೊಡುವಂಥ ಕೇಂದ್ರ ಆಗಿರುತ್ತದೆ. ಆ ನಿಟ್ಟಿನಲ್ಲಿ ಅಂಥ ಆಚರಣೆಗಳನ್ನು ಸರಿಯಾಗಿ ಆಚರಿಸುವಂಥ ಆಚಾರಗಳೇ ಈ ಹಬ್ಬದ ಆಚರಣೆಗಳು.
ದಸರಾ ಮಹೋತ್ಸವ ಅನ್ನೋದು ಆ ಹಬ್ಬದ ಆಚರಣೆಯನ್ನು ಕೂಡ ನಾವು ಮೂಲತಃ ಅರ್ಥ ಮಾಡ್ಕೊಳ್ಬೇಕು, ಅದರ ಮಹತ್ವವನ್ನು ತಿಳ್ಕೊಳ್ಬೇಕು. ಈಗ ಆರಾಧನೆ ಮಾಡತಕ್ಕಂಥ ದಸರಾ ಮಹೋತ್ಸವ ಆಸುರಿ ಪ್ರವೃತ್ತಿಯನ್ನು ನಿಗ್ರಹಿಸಿ ಸಾತ್ವಿಕ ಗುಣಗಳೊಂದಿಗೆ ಸಮಾಜದಲ್ಲಿ ಒಂದು ಶಾಂತಿ, ಆರೋಗ್ಯಯುತವಾದಂಥ ಬದುಕನ್ನು ನಿರ್ವಹಿಸಬೇಕು ಅನ್ನುವಂಥ ಸಂದೇಶ ಕೊಡ್ತಕ್ಕಂಥ ಕಾರ್ಯಕ್ರಮ. ಬಹುಶಃ ಇದರಲ್ಲಿ ಜ್ಞಾನದ ಧೀಮಂತಿಕೆ ಸರಸ್ವತಿ 3 ದಿವಸಗಳ ಕಾಲ ಸರಸ್ವತಿ ಆರಾಧನೆ, ಶಾರದೋತ್ಸವ ಎಲ್ಲ ಭಾಗದಲ್ಲಿ ನಡೀತದೆ. ಶಾರದೋತ್ಸವದ ಮೂಲ ಅರ್ಥ ನಾವು ಅರ್ಥ ಮಾಡ್ಕೊಳ್ಬೇಕು. ಸರಸ್ವತಿ ವರ್ಷಂಪ್ರತಿ ನಾವು ನಮ್ಮ ಮಕ್ಕಳಿಗೆ ವಿದ್ಯಾಪಾಠವನ್ನು ಪ್ರಾರಂಭಿಸೋದು ದಸರಾದಲ್ಲಿ. ಸುರಿಗೆ ಮಕ್ಕಳಿಗೆ ಬರೆಸೋದು, ಅಕ್ಷರಾಭ್ಯಾಸ ಮಾಡೋದು ನವರಾತ್ರಿಯಲ್ಲಿ, ದಸರಾದಲ್ಲಿ. ಅದನ್ನು ದೇವಿಯ ಸಾನ್ನಿಧ್ಯದಲ್ಲಿಯೇ ಮಾಡುವಂಥದ್ದು ಹೆಚ್ಚಿನ ಪ್ರತೀತಿ. ಶೃಂಗೇರಿಯಿಂದ ಹಿಡಿದು ಎಲ್ಲ ದೇವಿ ಕ್ಷೇತ್ರದಲ್ಲಿ ಅಕ್ಷರಾಭ್ಯಾಸ ಮಾಡಿಸುವಂಥ ಕಾರ್ಯಕ್ರಮ ನಿರಂತರ ನಡೀತಾ ಇದೆ. ಈ ಅಕ್ಷರಾಭ್ಯಾಸ ಮಾಡಿದ ಮಕ್ಕಳಿಗೆ ಮುಂದೆ ಆ ಅಕ್ಷರ ಅಭ್ಯಾಸ ಮಾಡಿದರೆ ಸಾಲದು. ಅಕ್ಷರಾಭ್ಯಾಸ ಮಾಡಿ ಆದಮೇಲೆ ಸರಸ್ವತಿಯ ಮಹತ್ವವನ್ನು ಹೇಳಬೇಕು. ಇವಳು ಸರಸ್ವತಿ, ಇವಳು ವೀಣಾಪಾಣಿ, ಇವಳು ಪುಸ್ತಕವನ್ನು ಕೈಯಲ್ಲಿದೆ, ಇವಳು ಜಪಸರ ಇದೆ ಕೈಯಲ್ಲಿ. ಇದರೆಲ್ಲ ಮಹತ್ವವನ್ನು, ಅರ್ಥವನ್ನು ಮಕ್ಕಳಿಗೆ ಹೇಳುವಂಥ ಪ್ರಯತ್ನ ಮಾಡಬೇಕು. ಜ್ಞಾನದೀವಿಗೆ ಆ ಜ್ಞಾನದ ಶಕ್ತಿ ಅವಳು. ಮಾನಸಿಕವಾಗಿ ಎಲ್ಲ ರೀತಿಯ ಸುದೃಢವಾದಂಥ ಶಕ್ತಿ ಇರುವಂಥದ್ದು ಜ್ಞಾನ. ನಿಮಗೆ ಬುದ್ಧಿಶಕ್ತಿ, ಜ್ಞಾನಶಕ್ತಿ ಇದ್ದರೆ ನಿಮಗೆ ಯಾವ ಸಂಪತ್ತನ್ನು ನೀವು ಪಡೀಲಿಕ್ಕೆ ಸಾಧ್ಯ ಉಂಟು. ಅದೇ ಬೇಕಾದಷ್ಟು ಸಂಪತ್ತಿದ್ದು ಬುದ್ಧಿಶಕ್ತಿ ಇಲ್ಲದಿದ್ದರೆ ಅಥವಾ ಬೇರೆ ಬೇರೆ ದುರ್ಗುಣಗಳಿದ್ದರೆ ಅದು ಸಂಪತ್ತಿದ್ದು ಪ್ರಯೋಜನ ಇಲ್ಲ. ಆದರೆ ಯಾವ ಸಂಪತ್ತಿದ್ದರೂ ಜ್ಞಾನ ಸಂಪತ್ತು ಭಾಳ ಮುಖ್ಯವಾದ್ದು. ಅದಕ್ಕೋಸ್ಕರ ನವರಾತ್ರಿಯಲ್ಲಿ ಸರಸ್ವತಿ ಶಾರದೆ ಆರಾಧನೆ ಭಾಳ ವಿಶೇಷವಾದ್ದು. ದೈವದೇವರು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. Vaidyas Ayurveda Hospital and Research Center in Puttur. Serving the patients around the globe. Vaidyas Ayurveda now brings good health with a touch of ancient wisdom and scientific approach. A fully fledged Ayurveda hospital with skilled and experienced doctors, well-trained Ayurveda Panchakarma therapists, yoga therapists, physiotherapists, and humble staff with round-clock service offer authentic Ayurveda treatments for the following: neurological conditions, pain management program, cervical spine and lumbar spine condition, skin diseases, women's special program, detox rejuvenation program. Vaidyas Ayurveda also offers 24/7 nursing care, Ayurveda pharmacy, Patyahara Vibhaga, comfortable rooms for all your mental and physical strength and to be strong from within. Vaidyas Ayurveda Hospital and Research Center, Darbe, Puttur. ವಿರಾಮದ ಬಳಿಕ ದೈವದೇವರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗಣಪತಿ ಹೋಮ, ಪಂಚಾಮೃತಾಭಿಷೇಕ, ಶ್ರೀ ಕುಂಭೇಶ್ವರಿ ಪೂಜೆ, ಕ್ಷೀರಾಭಿಷೇಕ, ಧನ್ವಂತರಿ ಹೋಮ, ಚಂಡಿಕಾ ಹೋಮ, ಪೂಜ್ಯ ಶ್ರೀಗಳವರಿಂದ ಮಧುಕರಿ, ಮಹಾಪೂಜೆ, ಧಾರ್ಮಿಕ ಸಭೆ, ಸ್ವರ್ಣ ಮಂತ್ರಾಕ್ಷತೆ, ಭಜನಾ ಸಂಕೀರ್ತನೆ, ದೀಪಾರಾಧನೆ, ದುರ್ಗಾ ನಮಸ್ಕಾರ ಪೂಜೆ, ಲಲಿತಾ ಸಹಸ್ರನಾಮಾರ್ಚನೆ, ಅಷ್ಟವದನ ಸೇವೆ, ಮಹಾಪೂಜೆಯೂ ನಡೆಯಿತು. ಧಾರ್ಮಿಕ ಸಭೆಯಲ್ಲಿ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಆಶೀರ್ವಚನವನ್ನ ನೀಡಿದ್ರು. ಓಂ ಪ್ರಾಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ಜ್ಞಾನಾಯ ಸ್ವಾಹ, ಓಂ ದಾನಾಯ ಸ್ವಾಹ, ಓಂ ಸಮಾನಾಯ ಸ್ವಾಹ, ಓಂ ಬ್ರಹ್ಮಣೇ ಸ್ವಾಹ, ಓಂ ಗಂಗಾಧರೇ ನಮಃ, ಓಂ ಗಂಗಾಧರೇ ನಮಃ. ಸಮರ್ಥಮಹಾದೇವೇಂದ್ರಂ ಷಡ್ಡಮ ವರ್ಣಂ ಜಯಂತಿ ಮಜೋ ಸಮಾಜೋಚ್ಛವ ಮದಕ್ಷದಂ ಗಣಮೋ ವನಸ್ತ ನಕ್ಷಜೋ ಮಜಂತೋ ಕ್ಷೇತ್ರವಾನಾಮಿ ಪುಷ್ಪಾಕ್ಷತಾಂ ಜೋತ್ಯಾಮಿ ಪುಷ್ಪಾಂತರಂ ಜಾಮಿ ಧೂಮವಾಗ್ರಂ ಜಾಮಿ ದೇವೇಂದ್ರ ಜಾಮಿ ನೈವೇದ್ಯಾರ್ಥೇ ಆಜೋ ಮಹಾಸುರೇ ಜಾಮಿ ತಾಂಬೂಲಂ ಜಾಮಿ ನೀರಾಜ
हर्षवर्धन जिग्नेश, हेमंत प्रवीण जिग्नेश, इसका बेटा रवीन जिग्नेश का सेवा से आज इधर चंडिकावन किया। वो चंडिकावन में माँ लक्ष्मी, माँ काली, माँ सरस्वती को तीनों देवता का आराधना करने का ये आज्ञा में आहुति में ये परिवार को माता जी ने सदा रक्षा करके इसका बच्चे लोग अच्छा होते, इनका हॉस्पिटल का व्यवहार भी अच्छा होते, इनका कोरोना वायरस प्रभाव में तभी इनका हॉस्पिटल में बहुत सेवा किया था। ये सेवा से माता जी का दुआ से ये माता इनको रक्षा करके ये सेवा से बच्चे को ज्ञान था वो पढ़ाई के लिए अच्छा परीक्षा मिशाने के लिए उसको सभी समृद्धि होने का ವಿಶೇಷವಾಗಿ ದಸರಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ದೇಶಾದ್ಯಂತ ನವರಾತ್ರಿ ಮಹೋತ್ಸವದ ಆಚರಣೆ ಆರಾಧನೆಗಳು ನಿರಂತರವಾಗಿ ನಡೆಯುವುದು. ಮೂರನೇ ದಿವಸದ ಶಾರದಾ ಮಹೋತ್ಸವದ ಈ ಸಂದರ್ಭದಲ್ಲಿ ದೇಶದಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಮತ್ತು ದೇಶದ ಎಲ್ಲ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಯಶಸ್ಸು ಮತ್ತು ಜ್ಞಾನ ಪ್ರಾಪ್ತಿಯನ್ನು ಕೊಡುವುದರ ಮೂಲಕ ಮುಂದೆ ನವರಾತ್ರಿ ಕಳೆದು ಶಾಲೆ ಮುಕ್ತವಾಗಿ ವಿದ್ಯಾರ್ಜನೆ ಮಾಡಲಿಕ್ಕೆ ಮಕ್ಕಳಿಗೆಲ್ಲ ಅವಕಾಶ ಆಗಿ ಡ್ರಗ್ಸ್ ಮಾಫಿಯಾ ಯಾಂತ್ರಿಕ ಸೂರಿನ ಬದುಕಿಗೆ ಮಕ್ಕಳು ಬಲಿಯಾಗತಕ್ಕಂಥ ಮತಾಂತರದ ಪೀಳಿಗೆಯ ಮಕ್ಕಳನ್ನು ಸಂರಕ್ಷಣೆ ಮಾಡಿ ವಿದ್ಯಾರ್ಜನೆ ಮಾಡತಕ್ಕಂಥ ಯೋಗ್ಯತೆಯನ್ನು ಯೋಗಭಾಗ್ಯಗಳನ್ನು ಪಾಶ್ಚಾತ್ಯ ಸಂಸ್ಕೃತಿಯ ಅನುಕರಣೆಯಿಂದ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಮರೆಯಾದಂಥ ರೀತಿಯಲ್ಲಿ ಮಕ್ಕಳನ್ನು ಸದಾ ಮುನ್ನಡೆಸತಕ್ಕಂಥ ಧೀಮಂತಿಕೆಯನ್ನು ವಿದ್ಯಾವಾಗಲಿ ಸರಸ್ವತಿ ಅನುಗ್ರಹಿಸಬೇಕು. ಈ ದೇಶಾದ್ಯಂತ ಇರತಕ್ಕಂಥ ಎಲ್ಲ ಮಕ್ಕಳಿಗೆ ವಿದ್ಯೆಯ ಮೂಲಕ ವಿವೇಕ ವಿನಯ ಸಾಧನಶಕ್ತಿ ದೊರೆಯಲು नमो यं वै श्रवणाय कुर्महे समे कामान् कामकाः
ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಪಾಲ್ಗೊಂಡಿದ್ದು ಮಾಣಿಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ವನಿತಾ ಅವರನ್ನ ಗೌರವಿಸಲಾಯಿತು. ಕಲ್ಲಡ್ಕ ವಿಠಲ್ ನಾಯಕ್ ಮತ್ತು ಬಳಗದವರಿಂದ ಗೀತಾ ಸಾಹಿತ್ಯ ಸಂಭ್ರಮ ಹಾಗೆ ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿಯಿಂದ ಶ್ರೀಧಾಮ ಕ್ಷೇತ್ರ ಮಹಾತ್ಮೆ ಬಯಲಾಟ ನಡೆಯಿತು. ಆಶೀರ್ವಾದಗಳು ಆ ಪೂರ್ಣ ಆಶೀರ್ವಾದ ದಿನ ದಿನ ಎಡ್ಡೆನೇ ಆಗ್ತದೆ. ಅವನಿಗೆ ಇಂಥ ಮಾತು ಜನಗಳು ಸ್ವಾಮೀಜಿನ ಏನು ಭಂಗ ಬೈದಿರೋ ಮಾತು ಗೊತ್ತಿಲ್ಲ. ಇಂಥ ಶ್ರೀನಿವಾಸ ಬಂಡೇರು ನಿಜವಾದ ಆ ಭಂಗ ಆ ಪಡೆ ನಾನು ಏನು ಹೆಚ್ಚಿನ ಬಣ್ಣಲ್ಲ ಅದ್ರ ಜೊತೆಗೆ ಇಡ್ತಿದ್ದೀರಿ. ಆದ್ರೆ ದೂರ ನಕ್ಕಲು ಪುಗರ್ ನಕ್ಕಲು ಹೆಂಚಿನ ಚಲಟು ಅದು ಸಾಧನೆ ಅಂತ ತೋಜದೆ. ಆ ಸಾಧನೆಗೆ ಇತ್ತ ಆನ ನಿರೇಳಿದ ನಮ್ಮ ಮಾತು ಬರ್ಕೊಂಡ್ರು. ನನಾತ ದೇವರು ಎಡ್ಡ ಬರ್ತದೆ. ಈ ದೇವಸ್ಥಾನ ಎಡ್ಡೆಪ್ಪದ ದೇಶ ವಿದೇಶದ ಖ್ಯಾತಿ ಇತ್ತನೇ ಉಂಟು. ಆದರೆ ನನಾತ ಖ್ಯಾತಿ ಬರಡು. ನನ್ನ 25 ವರ್ಷದ ಕಾರ್ಯಕ್ರಮ ಆಯೋಡು ಅದಕ್ಕೆ ಪೂರ್ಣ ಸಹಕಾರ ಬರ್ತದೆ. ಎಂಚಲ್ಲಿ ಏರ್ಲ ಮನ್ಪದಿನ ನಮ್ಮ ಕರ್ನಾಟಕದವರು ದೇಶ ಅಂಚಿನ ಅದ್ದೂರಿ ಅದು ಈ ಕೊರೋನಾ ಆ ಟೈಮ್ ಕಳೆಕೊಂಡು ಅಂಚಿನ ವಿಶ್ವಾಸದ ಮಾತೆಲ್ಲ 25 ವರ್ಷದ ಒಂದು ಕಾರ್ಯಕ್ರಮವನ್ನು ಅದ್ದೂರಿ ಅದು ಮನ್ಕೊಳ್ಳೋದು ಮಾತಲ್ಲಿ ನಟನೆಯನ್ನು ಮಾತಲ್ಲಿ ಹೋಯ್ತಾನೆ. ಸ್ವಂತ ಶಕ್ತಿ ಆ ಮಾತಾಡಿದ್ದೀನಿ. ಇದು ಕ್ಷೇತ್ರದ ಮಹಿಮೆ. ನಾನು ಮಾಡಿದ್ದು, ನನ್ನಿಂದ ಆದದ್ದು, ನಾನು ಮಾಡೋದು ಯಾರನ್ನೂ ಬಿಡುವುದಿಲ್ಲ ಅವಳಿಗೆ. ಅದು ಅವಳ ಮಹಿಮೆ. ಅವಳ ಮಹಿಮೆ ಅವಳ ಸಾಮ್ರಾಜ್ಯದಲ್ಲಿ ಅವಳಲ್ಲಿದೆ. ಇಡೀ ಜಗತ್ತು ಅವಳ ಸಾಮ್ರಾಜ್ಯ. ಅದು ಮೊನ್ನೆ ಕೊರೋನಾ ಬಂದಾಗ ಗೊತ್ತಾಯ್ತು ಅವರಿಗೆ. ಇದು ನಮ್ಮದೇನಿದೆ, ಎಲ್ಲ ಜಗತ್ತಿನ ಸಾಮ್ರಾಜ್ಯ ಇರೋದು ಭಗವಂತನ. ಇನ್ನೊಂದು ಜನತೆ ಅರ್ಥ ಮಾಡಿಕೊಳ್ಬೇಕು. ದುರ್ಗುಣಗಳನ್ನು ಬಿಟ್ಟು ಸದ್ಗುಣಶೀಲರಾಗಿ ಇನ್ನೊಬ್ಬರನ್ನು ಮತ್ಸರ ಮಾಡೋದು, ಇನ್ನೊಬ್ಬರನ್ನು ಅವಹೇಳನ ಮಾಡೋದು, ಇನ್ನೊಬ್ಬರನ್ನು ಕೇವಲ ಮಾತಾಡೋದಕ್ಕಿಂತ ಆ ಸಮಯದಲ್ಲಿ ದೇವರ ನಾಮಸ್ಮರಣೆ ಆದರೂ ಮಾಡಿ, ಇಲ್ಲಾಂದರೆ 4 ಜನರಿಗೆ ಒಳ್ಳೆ ಅನುಕಂಪದ ಮಾತನಾಡಿದ್ರೆ ಅಥವಾ ಇನ್ನೊಂದು ಉಪಕಾರ ಮಾಡಲಿಕ್ಕೆ ಆಗಿದ್ರೆ ದಯವಿಟ್ಟು ಉಪದ್ರ ಮಾಡಬೇಡಿ. ಅದೇ ದೊಡ್ಡ ಉಪಕಾರ. ನೋಡಿದ್ರಲ್ವಾ ವೀಕ್ಷಕರೇ, ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀಧಾಮ ಮಾಣಿಲದಲ್ಲಿ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ನೇತೃತ್ವದಲ್ಲಿ ಶರನ್ನವರಾತ್ರಿಯ ಸಂಭ್ರಮವು ಯಾವ ರೀತಿಯಾಗಿ ನಡೆಯಿತು ಎಂದು. ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. Planet G, the mobile gallery, serving in the mobile industry for past 32 years. We deal with world-class brands like Samsung, Redmi, Realme, Oppo, Micromax, Vivo, Nokia, OnePlus and iPhone. Wide range of products with all accessories. We provide you the best EMI option on major credit cards. Buy any smartphone at Planet G and get assured gift. Visit today to your safest gadget gallery. Planet G, the mobile gallery, Kudroli Temple Road, Alake, Mangaluru.